ಶಾಲೆಯಲ್ಲಿ ಈಗ ಮಕ್ಕಳ ಕಲರವ ಇಲ್ಲ, ಶಾಲೆ ಗಂಟೆಯ ಸದ್ದಿಲ್ಲ, ಪಾಠಗಳ ಬೋಧನೆ ಕೇಳುತ್ತಿಲ್ಲ. ಒಂದು ಕಾಲದಲ್ಲಿ ವಿದ್ಯಾರ್ಥಿಗಳಿಂದ ತುಂಬಿ ಹೋಗಿದ್ದ ಈ ಶಾಲೆಯಲ್ಲಿ ಈಗ ನೀರವ ಮೌನ. ಸುಂದರವಾದ ಶಾಲಾ ಕಟ್ಟಡವಿದ್ದರೂ ಮಕ್ಕಳ ಕೊರತೆಯಿಂದಾಗಿ ಈ ಸರ್ಕಾರಿ ಶಾಲೆ ಶಾಶ್ವತವಾಗಿ ಬೀಗ ಮುಚ್ಚಿದೆ. ಹೌದು, ಇದು ಬಂಟ್ವಾಳ ತಾಲೂಕಿನ ಜಕ್ರಿಬೆಟ್ಟು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸದ್ಯದ ಸ್ಥಿತಿ. ಮಕ್ಕಳ ದಾಖಲಾತಿ ಇಲ್ಲದ ಹಿನ್ನೆಲೆಯಲ್ಲಿ ಶಾಲೆ ಮುಚ್ಚಲ್ಪಟ್ಟಿದೆ. ಕಳೆದ 2017-18ರ ಸಾಲಿನಲ್ಲಿ 5 ಮಕ್ಕಳ ದಾಖಲಾತಿಯೊಂದಿಗೆ ಮುನ್ನಡೆದ ಜಕ್ರಿಬೆಟ್ಟು ಕಿರಿಯ ಪ್ರಾಥಮಿಕ ಶಾಲೆ ಈ ಸಾಲಿನಲ್ಲಿ ತಾತ್ಕಾಲಿಕವಾಗಿ ಮುಚ್ಚಲ್ಪಟ್ಟಿದೆ. ಕಳೆದ ವರ್ಷ ಇಲ್ಲಿ 5 ಮಕ್ಕಳಿದ್ರು. ಮುಂದೆ ಬೇರೆ ಮಕ್ಕಳ ದಾಖಲು ಆಗಬಹುದು ಎಂಬ ನಿರೀಕ್ಷೆಯಲ್ಲಿ ಬೇರೆ ಶಾಲೆಯತ್ತ ಹೊರಟಿದ್ದ ಮಕ್ಕಳನ್ನ ಇಲ್ಲೇ ನಿಲ್ಲಿ ಎಂದು ಒತ್ತಾಯಿಸಿ ಶಾಲೆಯನ್ನ ನಡೆಸಲಾಯಿತು. ಆದರೆ ಈ ಬಾರಿ ಹೊಸ ವಿದ್ಯಾರ್ಥಿಗಳು ಶಾಲೆಗೆ ಸೇರದೇ ಇದ್ದುದರಿಂದ ಶಾಲೆಯನ್ನ ಮುಚ್ಚಬೇಕಾಗಿದೆ. ಪೋಷಕರ ಆಂಗ್ಲ ಭಾಷೆಯ ವ್ಯಾಮೋಹ ಸರ್ಕಾರಿ ಶಾಲೆಗಳಿಗೆ ಹೊಡೆತ ನೀಡುತ್ತಿದೆ. ತರಗತಿ ಕೋಣೆ, ಅಕ್ಷರ ದಾಸೋಹದ ಕಟ್ಟಡ, ಕುಡಿಯುವ ನೀರು, ರಸ್ತೆ ಸೌಲಭ್ಯ ಹೀಗೆ ಎಲ್ಲ ಮೂಲಭೂತ ಸೌಲಭ್ಯಗಳಿದ್ರೂ ಕೂಡ ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಖಾಸಗಿ ಶಾಲೆಗಳತ್ತ ಮುಖ ಮಾಡಿದ್ರಿಂದ ಶಾಲೆಗೆ ಈ ದುರಾವಸ್ಥೆ ಒದಗಿ ಬಂದಿದೆ. ಬಂಟ್ವಾಳ ತಾಲೂಕಿನಲ್ಲಿ ಜಕ್ರಿಬೆಟ್ಟು ಶಾಲೆ ಸೇರಿ ಪ್ರಸ್ತುತ 3 ಶಾಲೆಗಳು ಮುಚ್ಚುವ ಹಂತದಲ್ಲಿದ್ದರೆ ಮತ್ತೊಂದೆಡೆ 8 ಖಾಸಗಿ ಪ್ರಾಥಮಿಕ ಶಾಲೆಗಳಿಗೆ ಪರವಾನಗಿ ಬಯಸಿ ಅರ್ಜಿ ಇಲಾಖೆಗೆ ಬಂದಿದೆ. ಜೊತೆಗೆ 6 ಖಾಸಗಿ ಪ್ರೌಢಶಾಲೆ ಹಾಗೂ 3 ಖಾಸಗಿ ಪೂರ್ವ ಪ್ರಾಥಮಿಕ ಶಾಲೆ ತೆರೆಯಲು ಅನುಮತಿ ನೀಡುವಂತೆ ಶಿಕ್ಷಣ ಇಲಾಖೆಗೆ ಬೇಡಿಕೆ ಬಂದಿದೆ. ಶಿಕ್ಷಣದ ವಿಚಾರದಲ್ಲಿ ಸರ್ಕಾರದ ಧೋರಣೆಗಳು ಸರ್ಕಾರಿ ಶಾಲೆಯ ಶಿಕ್ಷಕರನ್ನು, ಮಕ್ಕಳನ್ನು, ಮಕ್ಕಳ ಪೋಷಕರ ನಿದ್ದೆ ಕೆಡಿಸುತ್ತಿರುವುದಂತೂ ಸತ್ಯ. ಸಂದೀಪ್ ಸಾಲ್ಯಾನ್, V4 ನ್ಯೂಸ್, ಬಂಟ್ವಾಳ.